ಸಪ್ತಸಾಗರದಾಚೆಯಲ್ಲೋ ಎನ್ನುವ ಟೈಟಲ್ ಅನ್ನ ನಮ್ಮ ರಕ್ಷಿತ್ ಶೆಟ್ಟಿ ಪರಮಹಂಸ ಸ್ಟುಡಿಯೋದವರು ರಿಲೀಸ್ ಮಾಡಿದಾಗ ಏನಪ್ಪಾ ಇದು ಸಮುದ್ರದ ಬಗ್ಗೆ ಟೈಟಲ್ ಇದೆ ಅಂದ್ರೆ ಸಮುದ್ರದ ಅಕ್ಕಪಕ್ಕ ಏನಾದ್ರು ಶೂಟಿಂಗ್ ಮಾಡಿದಾರಾ ಅಥವಾ ಸಮುದ್ರಕ್ಕೆ ಹೇಗೆ ಸಂಬಂಧಿಕವಾಗಿ ಒಂದು ಕಥೆಯನ್ನು ಬರೆದಿದ್ದಾರಾ ಏನಿರ್ಬೋದಾ ಅಂತ ತುಂಬಾ ಪ್ರಶ್ನೆ ಕಾಡಿತ್ತು. ಟ್ರೈಲರ್ ನೋಡಿದಾಗ ಕೆಲವು ಸಮುದ್ರದ ಚಿತ್ರಗಳನ್ನು ನೋಡಿದ್ದೆ, ಆದರೂ ನನಗೆ ಕಂಪ್ಲೀಟ್ ಆಗಿ ಅದನ್ನು ಲಿಂಕ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಬಟ್ ಯಾವಾಗ ಮೂವಿ ನೋಡ್ದೆ ಅಲ್ಲ, ಆವಾಗ ಅರ್ಥ ಆಯಿತು ನನಗೆ. ಸಮುದ್ರದ ಆಳಕ್ಕಿಂತಲೂ ಜಾಸ್ತಿಯಾದ ಪ್ರೀತಿ ಇತ್ತು, ಬೇಡವೆಂದರೂ ಬರುವ ಸಮುದ್ರಕ್ಕಿಂತಲೂ ವಿಶಾಲವಾದ ಕಷ್ಟವಿತ್ತು. ಆದರೆ ಸಮುದ್ರದ ಅಲೆಗಳಂತೆ ಬಿಡದೆ ಮಾಡುವ ಪ್ರಯತ್ನವಿತ್ತು. ಕೊನೆಯದಾಗಿ ನಾವು ಸಮುದ್ರ ತಟದಲ್ಲಿ ನಿಂತಾಗ ನಮ್ಮ ಮನಸ್ಸಿಗೆ ಖುಷಿಯಾಗಿ ಯಾವ ಕಿರುನಗೆ ಬರುತ್ತೋ ಅದೇ ಕಿರುನಗೆ ನನ್ನ ಮುಖದಲ್ಲಿ ಬೀರಿತ್ತು ಮೂವಿಯ ನಂತರ. ಸೊ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನನ್ನ ಮೂವಿ ರಿಯಾಕ್ಷನ್ ಹೇಗಿತ್ತು ಅಂತ. ಬಟ್ ಪ್ರೇಕ್ಷಕರೇ, ಇದರಲ್ಲಿ ನನಗೆ ಇಷ್ಟವಾಗದೇ ಇರೋ ಕೆಲವೊಂದು ವಿಷಯಗಳಿದೆ, ಅದನ್ನು ನಾನು ಹೇಳ್ತೀನಿ. ಸೊ ನಾನು ಮಾತಾಡ್ತಿದ್ದೀನಿ ನಿಮ್ಮ ಪ್ರೀತಿಯ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವೀಕ್ಷಕರೇ, ಇದು ನನ್ನ ಆನೆಸ್ಟ್ ರಿವ್ಯೂ. ನಾನು ಮೂವಿ ನೋಡೋ ಮುಂಚೆ ಪಾಸಿಟಿವ್ ನೆಗೆಟಿವ್ ಎರಡು ನೋಡಿ ಹೋಗಿದ್ದೆ. ಸೊ ಇದು ನನ್ನ ಆನೆಸ್ಟ್ ಆಗಿ ನನಗೆ ಏನು ಅನ್ನಿಸ್ತು ಅಂತ ಏನು ಬಯಾಸ್ ಇಲ್ಲದೆ ಮಾಡಿರೋ ರಿವ್ಯೂ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗದೆ ಇದ್ರೆ, ನಾನು ಹೇಳಿದ್ದು ಏನಾದರೂ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ. ಈ ಮೂವಿಯಲ್ಲಿ ನನಗೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಇಷ್ಟ ಆಗಿರೋದಂದರೆ ಮೊದಲನೇದಾಗಿ ಹೇಮಂತ್ ಅವರ ನಿರ್ದೇಶನ. ಆ ಕಥೆಯನ್ನು ಎಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಅಂದರೆ ಮನಸ್ಸಿಗೆ ಅರ್ಥ ಆಗುವ ಹಾಗೆ ಪ್ರತಿಯೊಂದನ್ನು ವಿಸ್ತಾರವಾಗಿ ಅವರು ಆ ಕಥೆಯ ಮೂಲಕ ಅಥವಾ ಆ ನಿರ್ದೇಶನದ ಮೂಲಕ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಒಂದು ಮಿಡಲ್ ಕ್ಲಾಸಲ್ಲಿ ಹುಟ್ಟಿದವರಿಗೆ ಅವ್ರ ಕಷ್ಟ ಗೊತ್ತಿರೋದಂತಾರಲ್ಲ ಹಾಗೆ. ಸೊ ನಮಗೆ ನಾವು ಪಡೋ ಕಷ್ಟವನ್ನೆಲ್ಲ ಅದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಎಷ್ಟೋ ಸಲ ನಮಗೆ ಹೇಗೆ ಅನಿಸುತ್ತೆ, ನಮ್ಮ ಕನಸುಗಳೇನು, ನಾವು ಅದನ್ನು ಕನಸು ನನಸು ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತೇವೆ, ಕನಸು ಕಾಣೋದೇ ತಪ್ಪ, ಅದೆಲ್ಲವನ್ನು ಒಂದು ಎಷ್ಟು ಚೆನ್ನಾಗಿ ಒಂದು ನೀತಿ ಕಥೆಯ ಮೂಲಕ ನಿರ್ದೇಶನ ಮಾಡಿದ್ದಾರೆ ಅಂದರೆ ನನಗೆ ತುಂಬ ಇಷ್ಟ ಆಯಿತು ಅವ್ರ ನಿರ್ದೇಶನ. ಅಂದರೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಆ ಕಥೆನೂ ನನಗೆ ಇಷ್ಟಪಟ್ಟೆ ನಾನು ನೋಡಿದ್ದು. ಇದು ನನಗೆ ಅದಕ್ಕಿಂತ ಚೆನ್ನಾಗಿ ಇಷ್ಟ ಆಯಿತು. ಅದರಲ್ಲಿ ಕೆಲವೊಂದು ಅವರು ಹೇಳ್ತಾರಲ್ಲ ಕಥೆಯಲ್ಲಿ, ಅಂದರೆ ಒಂದು ತುಣುಕನ್ನು ಕೊಡ್ತೇನೆ. ನೀರಿನ ಶಬ್ದ ಮನುಗೆ ತುಂಬ ಇಷ್ಟ ಇರುತ್ತೆ, ಬಟ್ ಹಾಗೆ ಒಂದು ಸಾಂದರ್ಭಿಕವಾಗಿ ಅವನಿಗೆ ಅದೇ ತುಂಬ ಮನಸ್ಸಿಗೆ ಬೇಜಾರನ್ನು ಮಾಡುವಂಥದ್ದಾಗುತ್ತೆ. ಅದನ್ನೆಲ್ಲ ಒಂದು ಸೂಕ್ಷ್ಮತೆಯನ್ನು ನಮಗೆ ಹೇಳೋಕೆ ಅದರಲ್ಲಿ ಇಷ್ಟಪಟ್ಟಿದ್ದಾರೆ ಹೇಮಂತ್ ಅವರು. ಸೊ ತುಂಬ ಮನಸ್ಸಿಗೆ ಕಾಡುವಂಥದ್ದು, ತುಂಬ ಮನಸ್ಸಿಗೆ ಕಾಡುವಂತಹ ನಿರ್ದೇಶನ ಇದು. ಸೊ ಇದು ನನ್ನ ಪ್ರಥಮ ರಿವ್ಯೂ, ನೈಜ. ಸೊ ಸೆಕೆಂಡ್ ರಿವ್ಯೂ ಬಂದ್ಬಿಟ್ಟು ನಟನೆ. ಕತೆ ಎಷ್ಟೇ ಸ್ಟ್ರಾಂಗ್ ಆಗಿರಲಿ, ನಮ್ಮ ನಟ ನಟಿಯರು ಅದರಲ್ಲಿ ಜೀವ ತುಂಬ್ತಾರಲ್ಲ, ಅದು ನನ್ನ ಪ್ರಕಾರ ತುಂಬ ಕಷ್ಟದ ಕೆಲಸ. ನಟನೆ ನೋಡಲಿಕ್ಕೆ ಈಸಿ ಇರ್ಬೋದೇನೋ, ಆದರೆ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಅನಿಸುತ್ತೆ. ಬಟ್ ಅದರಲ್ಲಿ ಫಸ್ಟ್ ಹೇಳಬೇಕಂದ್ರೆ ನನಗೆ ರಕ್ಷಿತ್ ಶೆಟ್ಟಿಯವರ ನಟನೆ ತುಂಬ ಇಷ್ಟ ಆಯಿತು. ಯಾಕಂದರೆ ಎಷ್ಟೋ ಕಡೆ ಅನ್ನಿಸ್ತು, ಆ್ಯಕ್ಚುಲಿ ತುಂಬ ಮೂವಿ ನನಗೆ ಹೇಳ್ತಾ ಇರುವಾಗ ನೆನಪಿಗೆ ಬರ್ತಿದೆ. ನನಗೆ ಅದು ಎಷ್ಟು ಕಾಡ್ತಾ ಇದೆ ಅಂದರೆ ನನಗೆ ಇವಾಗಲೂ ಒಂಥರ ಬೇಜಾರಾಗ್ತಿದೆ. ಬಟ್ ಅವರು ಎಷ್ಟು ಸೀನಲ್ಲಿ ನನಗೆ ಅವ್ರದ್ದು ಕಣ್ಣುಗಳು ಮಾತಾಡ್ತಾ ಇತ್ತು. ಕಣ್ಣುಗಳು ಮಾತಾಡಿ ನಿಮಗೆ 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 ಮಾತುಗಳ ಅವಶ್ಯಕತೆ ಇಲ್ಲ, ಅವ್ರದ್ದು ಕಣ್ಣಲ್ಲೇ ಎಲ್ಲ ಹೇಳ್ತಾ ಇತ್ತು. ಅವ್ರ ನಟನೆ ತುಂಬ ಚೆನ್ನಾಗಿದೆ. ಅವರು ಎಲ್ಲ ಪಾತ್ರಗಳನ್ನು ಅವರು ಯಾವ ರೀತಿಯಲ್ಲಿ ಒಂದೊಂದು ಸಂದರ್ಭದಲ್ಲಿ ಇರ್ತಾರೆ ಎಲ್ಲವನ್ನು ಕರೆಕ್ಟಾಗಿ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ನೆಕ್ಸ್ಟು, ಅಥವಾ ನಾನು ಫಸ್ಟೇ ಹೇಳಬೇಕಿತ್ತು ನನಗಿರೋದು, ನಮ್ಮ ರುಕ್ಕು ಅಥವಾ ರುಕ್ಮಿಣಿ ವಸಂತ್ ಅಥವಾ ಪುಟ್ಟಿ ಅಥವಾ ಪ್ರಿಯಾ. ಸೊ ನಾಲ್ಕು ಹೆಸರಲ್ಲಿ ಏನು ಕರೆಯೋದೋ ಗೊತ್ತಿಲ್ಲ. ಬಟ್ ಪುಟ್ಟಿ ಅಂತ ಅವರನ್ನು ನಮ್ಮದು ಮನು ಪಾತ್ರ ಮಾಡಿರುವ ರಕ್ಷಿತ್ ಶೆಟ್ಟಿ ಅವರು ಕರೀತಾ ಇರ್ತಾರೆ. ಪುಟಿ 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 ಅಂತ ನನಗೆ ಇಷ್ಟ ಆಯಿತು ಅವರು ಕರೆಯೋ ರೀತಿ. ಬಟ್ ನಮ್ಮದು ರುಕ್ಮಿಣಿ ವಸಂತ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹೀಗೆ ಅನಿಸ್ಬಿಡುತ್ತೆ ನಿಮಗೆ, ಇವರೇ ಮಾಡಿದ್ದಾರೆ, ಇವರೇ ರುಕ್ಮಿಣಿ ಅವರು ಇವರೇ ಪ್ರಿಯ ಆಗಿರ್ಬೋದು. ಇದು ಮೋಸ್ಟ್ಲಿ ನಿಜ ಘಟನೆನೇ ಹೀಗೆ ಯಾರು ವಿಡಿಯೋ ಮಾಡಿದ್ದಾರೆ ಅಂತ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಇವರು. ಆಮೇಲೆ ತುಂಬ ಮುಗ್ಧವಾಗಿ ಮಾಡಿದ್ದಾರೆ, ಎಲ್ಲ ಭಾವನೆಗಳನ್ನು ಕರೆಕ್ಟಾಗಿ ತೋರಿಸಿದ್ದಾರೆ. ನಮ್ಮನ್ನು ಅಳಿಸ್ತಾರೆ, ನಮ್ಮನ್ನು ನಗಿಸೋ ಪ್ರಯತ್ನ ಮಾಡ್ತಾರೆ, ನಮಗೆ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಪ್ರೀತಿಯ ಭಾವನೆ ಒಳಗೆ ನಮ್ಮನ್ನು ಕರ್ಕೊಂಡು ಹೋಗಿ
ನಮ್ಮನ್ನು ಅಲ್ಲೇ ನಿಲ್ಲಿಸ್ಕೊತಾರೆ. ಸೊ ಹಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇವರಷ್ಟೇ ಅಲ್ಲ, ನಟ ನಟಿಯರನ್ನು ಬಿಟ್ಟು ಎಲ್ಲ ಎಲ್ಲ ಕಲಾವಿದರು ಇದರಲ್ಲಿ ಇರೋರು ಆಗಿರ್ಬೋದು. ಈಗ ನಮಗೆ ಅಚ್ಚದವರು ಮಾಡಿದ್ದಾರೆ ಚೆನ್ನಾಗಿ. ಆಮೇಲೆ ನಮ್ಮ ಪವಿತ್ರ ಲೋಕೇಶ್ ಅವರು ಅಮ್ಮನ ಪಾತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಮ್ಮ ಮತ್ತು ಮಗಳ ಸಂಬಂಧವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅವರಿಬ್ಬರು ಕೂಡ. ಸೊ ಎಲ್ಲರೂ ತುಂಬ ಚೆನ್ನಾಗಿ, ನಟನೆಯಲ್ಲಿ ನನಗೆ ಏನು ಕಂಪ್ಲೇಂಟ್ಸ್ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಸೆಕೆಂಡ್ ಪಾಯಿಂಟ್ ನನಗೆ ನಟನೆ ತುಂಬ ಇಷ್ಟ ಆಯಿತು. ಮೂರನೇದಾಗಿ ನನಗೆ ತುಂಬ ಇಷ್ಟ ಆದದ್ದು ಮ್ಯೂಸಿಕ್, ನಮ್ಮದು ಚರಣ್ ರಾಜ್ ಅವರ ಮ್ಯೂಸಿಕ್. ಸೊ ಮೊದಲೆಲ್ಲ ಮ್ಯೂಸಿಕ್ ಅಂದರೆ ನಾನು ಹಾಡಿನ ಸಾಲು ಬರುತ್ತಲ್ಲ, ನಮ್ಮದು ಮೂವಿ ಮಧ್ಯದಲ್ಲಿ ಬರುತ್ತಲ್ಲ, ಅದಕ್ಕೆ ತುಂಬ ಕ್ರೆಡಿಟ್ಸ್ ಕೊಡ್ತಾ ಇದ್ದೆ ಮ್ಯೂಸಿಕ್ ಅಂತ. ಬಟ್ ಆಮೇಲೆ ಗೊತ್ತಾಯಿತು ನಮ್ಮದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ. ಇದರಲ್ಲಿ ಶುರು ಮಾಡುವಾಗ ನಾವು ಹೇಳೋದಾದರೆ, ಅಂದರೆ ಮ್ಯೂಸಿಕ್ ಅಂತ ಬಂದರೆ ನನಗೆ ಹಾಡುಗಳೇ ತುಂಬ ಇಷ್ಟ ಆಯಿತು. ಅದರಲ್ಲೂ ನಮ್ಮದು ಸಪ್ತಸಾಗರದಾಚೆ ಎಲ್ಲೋನ ಒಂದು ದೊಡ್ಡ ಪರದೆಯಲ್ಲಿ ನೋಡ್ತೀವಲ್ಲ, ತುಂಬ ಚೆನ್ನಾಗಿ, ತುಂಬ ಇಷ್ಟ ಆಗಿದೆ ಮನಸ್ಸಿಗೆ. ಅದರಲ್ಲಿ ನೀವು ಆ ಸಾಂಗಲ್ಲಿ ಸಪ್ತಸಾಗರದಾಚೆ ಎಲ್ಲೋ ಅಂತ ಹೇಳುವಾಗಲೇ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಅದರಲ್ಲಿ ಲಾಸ್ಟಲ್ಲಿ ಒಂದು ಲೈನ್ ಬರುತ್ತೆ, ನೀಲಿ ಬಾನ ಅಂಚಲಿ ಅಂತ. ಆಮೇಲೆ ಪ್ರೀತಿ ಮತ್ತು ನೀಲಿ ಬಾನನ ಕಂಬೈನ್ ಮಾಡಿ ಲಾಸ್ಟಲ್ಲಿ ಒಂದು ಸಾಲು ಹೇಳ್ತಾರಲ್ಲ, ಅದರ ಶ್ರುತಿ ಆಮೇಲೆ ಅದರ ಲಿರಿಕ್ಸ್ ಎರಡು ನನಗೆ ತುಂಬ ಇಷ್ಟ ಆಯಿತು. ನೀವು ಕೇಳಿ ಒಮ್ಮೆ ಆ ಲಾಸ್ಟ್ ಇದು ಸಾಂಗ್. ಸೊ ಏನಂದರೆ ಇದೊಂಥರ, ಅದು ನಮ್ಮ ಪ್ರಿಯಾ ಅವರು ಸಮೋಸದಿನವಾಗಿ ಹೆಂಗೆ ಲೇಯರ್ ತೆಗಿತಾರಲ್ಲ, ಅದೇ ರೀತಿ ಮ್ಯೂಸಿಕಲ್ಲೂ ತುಂಬ ಲೇಯರ್ ಆಗಿದೆ. ಮನಸ್ಸಿಟ್ಟು ಕೇಳೋ ಒಂಥರ ಮ್ಯೂಸಿಕ್ ಇದು. ಅದನ್ನು ಬಿಟ್ಟು ಇನ್ನೊಂದೇನು ಇಷ್ಟ ಆಯಿತು ಅಂದರೆ, ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರಲ್ಲ, ಎಲ್ಲ ಒಂದು ಸಾಂದರ್ಭಿಕವಾಗಿ ಅವರು ಹೇಗೆ ಚಿತ್ರೀಕರಣ ಮಾಡಿದ್ದಾರೆ ಅದರಲ್ಲಿ. ಅಂದರೆ ಎಷ್ಟು ಚೆನ್ನಾಗಿ ಮ್ಯೂಸಿಕಲ್ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದಾರೆ ಅಂದರೆ, ಇದಕ್ಕೆ ನಿರ್ದೇಶನ ಅನ್ಬೇಕಾ, ಮ್ಯೂಸಿಕ್ ಅನ್ಬೇಕಾ, ನಟನೆ ಅನ್ಬೇಕಾ, ನಾನು ಹೇಳ್ತೀನಿ. ನಿಮಗೆ ಅನಿಸ್ಬಿಡುತ್ತೆ ನೀವು ಮನು ಮತ್ತು ಪ್ರಿಯಾ ಅವ್ರ ಮಧ್ಯದಲ್ಲಿದ್ದೀರಂತ. ಅದೊಂದು ಸೀನ್ ಇರುತ್ತೆ, ಅವನು ಮನು ಕಾಯ್ತಾ ಇರ್ತಾನೆ, ಈಗ ಪ್ರಿಯಾ ಏನಾದ್ರು ತಿರುಗ್ತಾಳ ಅಂತ. ನನಗೆ ಹೇಗೆ ಅನ್ನಿಸ್ತದೆ, ನಾನು ಮನು ಪಕ್ಕನೇ ಇದ್ದೀನಿ, ಪ್ರಿಯಾ ತಿರ್ಬಿಡು, ನಂಗೆ ಒಂಥರ ಹೇಳೋ ಆಗಿದೆ. ಅಂದರೆ ಅಷ್ಟು ನಿಜವಾಗಿದೆ. ಅದನ್ನೆಲ್ಲ ನನಗೆ ಅನ್ನಿಸ್ತು, ಆ ಮ್ಯೂಸಿಕಲ್ಲಿ ನಮಗೆ ಅವರು ಬಂಧಿಸ್ಬಿಟ್ಟಿದ್ದಾರೆ ಪ್ರೇಕ್ಷಕರನ್ನು. ಮ್ಯೂಸಿಕ್ ಎಷ್ಟು ಚೆನ್ನಾಗಿದೆ ಅಂದರೆ, ನಮಗೆ ಹಾರ್ಟ್ ಬೀಟ್ ಕೇಳಿಸುತ್ತೆ ಅವ್ರದ್ದು. ಆಮೇಲೆ ಆಗಲೇ ಹೇಳಿದಾಗೆ ಒಂದು ಅಲೆಯ ಸದ್ದು ನನಗೆ ಚೆನ್ನಾಗಿ ಕಾಣಿಸ್ತಿರುತ್ತೆ. ಅವ್ರಿಗೆಲ್ಲ ತುಂಬ ಇಷ್ಟ ಇರುತ್ತೆ, ಯಾರಿಗೆ ಅಲೆ ಶಬ್ದ ಅಂದರೆ ಇಷ್ಟ ಇಲ್ಲ ಹೇಳಿ. ಅದೇ ಒಂದು ನೀರಿನ ರೂಪ ಅದೊಮ್ಮೆ ಅವನ ಮನಸ್ಸಿಗೆ ಒಂದು ಇಷ್ಟ ಆಗದೆ ಇರೋ ಒಂದು ಮಟ್ಟಕ್ಕೆ ಅವನನ್ನು ತರಿಸ್ಬಿಡುತ್ತೆ. ಆ ರೀತಿ ಒಂದು ಚಿತ್ರವನ್ನು ಮಾಡಿದರೆ ಅದಕ್ಕೆ ಮ್ಯೂಸಿಕ್ ಕೂಡ ತುಂಬ ಪಾತ್ರನೂ ಕೊಡುತ್ತೆ. ಸೊ ನಾನು ಹೇಳ್ತೀನಿ, ಮ್ಯೂಸಿಕ್ ಕೂಡ ಟಾಪ್ ನಾಚ್ ಅಂತಿರಲ್ಲ ಹಾಗೆ ತುಂಬ ಚೆನ್ನಾಗಿದೆ. ಛಾಯಾಗ್ರಹಣ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ನಮಗೆ ಒಂದು ಬದುಕಿನ ರಿಯಾಲಿಟಿಯನ್ನು ಬೇರೆ ಬೇರೆ ಬಣ್ಣಗಳನ್ನು ತೋರಿಸುವ ರೀತಿಯಲ್ಲಿ ಮಾಡಿದ್ದಾರೆ. ಅದೊಂದು ಸೀನ್ ಇದೆ, ಅದರಲ್ಲಿ ನಮಗೆ ಒಂದು ಮಿಡಲ್ ಕ್ಲಾಸ್ ಲೈಫನ್ನು ತೋರಿಸ್ತಾರೆ. ಅಂದರೆ ಒಂದು ಕಡೆ ಎಲ್ಲ ಫುಲ್ ಬಂಗ್ಲೆ ಇದೆ, ಅದನ್ನು ತೋರಿಸೋ ರೀತಿ ಇದೆಲ್ಲ. ಅವ್ರೀಗ ಫ್ಲೋರಿನ ಹಿಂಗೆ ಕೆಳಗಡೆ ಬರ್ತಾ ಹೋಗ್ತಾರೆ, ಸಡನ್ನಾಗಿ ನಮ್ದು ಈ ಸ್ಟೈಲನ್ನು ತೋರಿಸ್ತಾರಲ್ಲ, ಅದು ಒಂಥರ ಮನಸ್ಸಿಗೆ ನಾಟುತ್ತೆ. ಅದೇ ರೀತಿ ಲಾಸ್ಟಲ್ಲಿ ಒಂದು ಸೀಕ್ವೆನ್ಸ್ ಇದೆ, ಹೇಗೆ ಅವರು ನಮಗೆ ಮನಸ್ಸಿಗೆ ಆಗುವ ಗಾಯ ನಮ್ಮ ಶರೀರಕ್ಕೆ ಆಗುವ ಗಾಯಕ್ಕಿಂತಲೂ ಜಾಸ್ತಿ ನೋವಾಗುತ್ತೆ ಅಂತ ಒಂದು ತೋರಿಸ್ಕೊಟ್ಟಿದ್ದಾರಲ್ಲ. ಅಥವಾ ನಾವು ಪ್ರತಿ ಸಲ ನಾವು ಹೇಗೆ ನಮ್ಮ ಭಾವನೆಯನ್ನು ವ್ಯಕ್ತ ಮಾಡ್ತೀವಿ ಅದರ ಮೇಲಿನಲ್ಲ, ಮನಸ್ಸಿನ ಒಳಗೆ, ಒಬ್ಬ ಮನುಷ್ಯನ ಮನಸ್ಸಿನೊಳಗೆ ಇನ್ನೂ ನೋವು ಇರ್ಬೋದು ಅಂತ ಒಂದು ಛಾಯಾಗ್ರಹಣ ಅಥವಾ ಒಂದು ನಿರ್ದೇಶನವೂ ಅಂತೀನಿ. ಬಟ್ ಅದನ್ನು ತೆರೆ ಮೇಲೆ ತೋರ್ಪಡಿಸ್ಲಿಕ್ಕೆ ಒಂದು ಕ್ಯಾಮ್ರಾ ವರ್ಕ್ ಮಾಡಿದ್ದಲ್ಲ, ಅದು ತುಂಬ ಇಷ್ಟ ಆಗಿದೆ. ಆ ಸೀಕ್ವೆನ್ಸ್ ಅಂತೂ, ಲಾಸ್ಟ್ ಸೀಕ್ವೆನ್ಸ್, ಹೇಗೆ ಒಂದು ಫಿಸಿಕಲ್ ಪೇಯ್ನ್ ವರ್ಸಸ್ ಮೆಂಟಲ್ ಪೇಯ್ನ್ ಹೇಗೆ ಜೊತೆಯಲ್ಲಿ ಹೋಗ್ತಾ ಇರುತ್ತೆ. ಬಟ್ ನನಗೆ ಯಾವುದು ಜಾಸ್ತಿ ಪೇಯ್ನ್ ಅಂತ ತರಿಸ್ತು ಅಂತ ಕೇಳಿದ್ರೆ, ನಾನು ಹೈಯೆಸ್ಟು ಇಡೀ ಮೂವಿಯಲ್ಲಿ ಹತ್ತಿರದಂದರೆ ಅದೇ ಪೋರ್ಷನಿಗೆ ಒಂದು ಜೊತೆಯಲ್ಲಿ ಅವರು ತೋರಿಸಿದಾರಲ್ಲ. ಅಂದರೆ ನಮ್ಮದು ರುಕ್ಮಿಣಿ ಅವರನ್ನು ತೋರಿಸಿರೋ ರೀತಿಗೆ ಅಥವಾ ಪಾತ್ರಕ್ಕೆ ನಾನು ತುಂಬ ಹತ್ಬಿಟ್ಟೆ. ಲೈಕ್ ಇಡೀ ಥಿಯೇಟ್ರಲ್ಲಿ ತುಂಬ ಹತ್ತಿದ್ದೀನೇನೋ, ಬಟ್ ಅದೇ ಕಾರಣದಿಂದಾಗಿ ಬಂದು ನಾನು ಮತ್ತೆ ಪುನಃ ಅದನ್ನು ರಿವ್ಯೂ ಮಾಡ್ತಾ ನೋಡ್ತಿದ್ದೀನಿ. ಸೊ ಛಾಯಾಗ್ರಹಣದಲ್ಲಿ ಸಾಂದರ್ಭಿಕವಾಗಿ ಎಲ್ಲದಕ್ಕೂ ಅರ್ಥವನ್ನು ಕೊಟ್ಟಿದ್ದಾರೆ. ಎಲ್ಲೂ ನಿಮ್ಗೆ ಅನಿಸಲ್ಲ ಏನು ಫಾಲ್ಟ್ಸ್ ಇದೆ ಅಂತೂ ಅನಿಸೋದೇ ಇಲ್ಲ. ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ನೀವು ಅಲ್ಲೇ ಇದ್ದೀರಾ, ನೀವು ಅದನ್ನು ನೋಡ್ತಾ ಇದ್ದೀರಾ, ನಿಮ್ಮ ಪಕ್ಕದಲ್ಲೇ ಇದೆ ಅನ್ನಿಸೋ ಥರ ಛಾಯಾಗ್ರಹಣ ಮಾಡಿದ್ದಾರೆ. ಎಲ್ಲ ಅರ್ಥಗಳನ್ನು ನಮಗೆ ಅರ್ಥೈಸಲು ತುಂಬ ಚೆನ್ನಾಗಿ ಪ್ರಯತ್ನ ಮಾಡಿದ್ದಾರೆ.
ಸೊ ಅದಕ್ಕೂ ಫುಲ್ ಮಾರ್ಕ್ಸೇ ಕೊಡಲೇಬೇಕು ಛಾಯಾಗ್ರಹಣಕ್ಕೆ. ಸೊ ಲಾಸ್ಟ್ ಪಾಯಿಂಟ್ ತುಂಬ ಜನ ಅಂದರೆ ಹೇಳ್ತಾ ಇದ್ರು ರಿವ್ಯೂಸಲ್ಲಿ ಚೆನ್ನಾಗಿಲ್ಲ ಸುಮ್ಮನೆ ದುಡ್ಡು ವೇಸ್ಟು ಅದು ಇದು ಅಂತ. ದುಡ್ಡು ವೇಸ್ಟ್ ಅಂತೂ ಗ್ಯಾರಂಟಿ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಒಮ್ಮೆ ನೋಡಿ ಮನಸ್ಸನ್ನು ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಇಟ್ಟು ನೋಡಿ, ಆವಾಗ ಮನಸ್ಸಿಗೆ ಥಿಯೇಟರ್ ಬಿಟ್ಟು ನಾವು ಮನೆಗೆ ಕರ್ಕೊಂಡು ಹೋಗುವಂಥ ಚಿತ್ರ ಇದು. ಆದರೆ ಕೆಲವೊಂದು ಕಡೆಯಲ್ಲಿ ನನಗೆ ಅನ್ನಿಸ್ತು ಕೆಲವೊಂದು ನಾನು ಆ ಪಾತ್ರಗಳಿಗೆ ಜಾಸ್ತಿ ಹೋಗಲ್ಲ ರಿವ್ಯೂಸ್. ಅಂದರೆ ನೀವೆಲ್ಲ ನೋಡಿ ನಮ್ಮ ರಕ್ಷಿತ್ ಶೆಟ್ಟಿಯವರು ಒಮ್ಮೆ ಹೇಳಿದರು ಸ್ಪಾಯ್ಲರ್ಸ್ ಎಲ್ಲೂ ಕೊಡಬೇಡಿ ಅಂತ. ಸೊ ನಾನು ಸ್ಪಾಯ್ಲರ್ಸ್ ಕೊಡ್ತಿಲ್ಲ. ಬಟ್ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇನ್ನೂ ಚೆನ್ನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದಿದ್ರೆ ಕತೆ ಅಥವಾ ಅವ್ರು ಯಾಕೆ ಆ ರೀತಿ ನಿರ್ಧಾರ ತಗೊಂಡ್ರು ಅನ್ನೋದಕ್ಕೆ ಜಾಸ್ತಿ ಒಂದು ಬಲ ಬಂದ್ಬಿಡುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಅದು ನಾನು ಕಥೆಯಲ್ಲೂ ಹುಡುಕ್ತೇನೆ. ಆಮೇಲೆ ನಟನೆಯಲ್ಲಿ ನನಗೆ ಏನು ಬೇಜಾರಿಲ್ಲ, ಮ್ಯೂಸಿಕಲ್ಲಿ ನನಗೆ ಏನು ಬೇಜಾರಿಲ್ಲ. ಬಟ್ ಕೆಲವೊಂದು ಕತೆ ಅನ್ನಿಸ್ತು ಇದಕ್ಕೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ಟೋರಿ ಅವರು ಚೆನ್ನಾಗಿ ಕೊಡಬೇಕಿತ್ತು ಅಂತ. ಬಟ್ ಆದರೂ ನಾನು 5/5 ಕೊಡ್ತೀನಿ. ಬಿಕಾಸ್ ಅದೆಲ್ಲ ಏನು ಹೇಳ್ತಾರೆ ಹೇಳಿ, ನಮ್ಮದು ವೀಕ್ಷಕರು ಹೇಗೆ ಅದನ್ನು ತಗೋತಾರೆ ಅನ್ನೋ ಮೇಲೆ ಡಿಪೆಂಡ್. ಅಲ್ಲಿ ನನಗೇನು ಅನ್ನಿಸ್ಲಿಲ್ಲ. ಬಟ್ ಮನೆಗೆ ಬಂದಾಗ ನಾನು ಯೂಶ್ವಲಿ ಏನು ಮಾಡ್ತೇನೆ, ತುಂಬ ಇಷ್ಟವಾದ ಮೂವಿ ಆಗಿದ್ದರೆ ಅಲ್ಲಿ ನೋಡಿ ಮನೆಗೆ ಬಂದು ಅದನ್ನು ಮೆಲುಕು ಹಾಕಿ ಅದ್ರ ಬಗ್ಗೆ ಓದ್ತೀನಿ, ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಅಥವಾ ನಂದೇನು ಅಂತ ಬರೆದು ಅದನ್ನು ನೋಡಿ ಹಾಗೆಲ್ಲ ತುಂಬ ರಿಸರ್ಚ್ ಎಲ್ಲ ಮಾಡ್ತೇನೆ. ಸೊ ಆವಾಗ ನಂಗೆ ಅನ್ನಿಸ್ತು ಇದು ಪಾಯಿಂಟ್ಸ್ ಇತ್ತು ಅಂತ. ಬಟ್ ಓವರ್ ಆಲ್ ನಾನು ಹೇಳ್ತೇನೆ, ಯಾರೆಲ್ಲ ಹೇಳಿದ್ರೆ ದುಡ್ಡೆಲ್ಲ ವೇಸ್ಟ್ ಅಂತ, ಗ್ಯಾರಂಟಿ ದುಡ್ಡು ವೇಸ್ಟ್ ಅಲ್ಲ ಅನಿಸುತ್ತೆ ನನಗೆ. ದಯವಿಟ್ಟು ನಾನು ಹೇಳ್ತೇನೆ, OTT ಕಾಯೋದು ಬೇಡ. ಈ ಮೂವಿಯಲ್ಲಿ ನಾನು ಕಲ್ತಿದ್ದು ತುಂಬ ಇದೆ. ಮನು ಮತ್ತು ಪ್ರಿಯಾ ಅವರ ಪ್ರೀತಿ ನೋಡಿ ನನಗೆ ಅವರ ಪ್ರೀತಿ ಮೇಲೆ ನನ್ನ ಪ್ರೀತಿ ಮೂಡಿದೆ. ಸೊ ಅಷ್ಟು ಚೆನ್ನಾಗಿ ಅವರು ಒಬ್ರನ್ನೊಬ್ರು ಪ್ರೀತಿಸ್ತಾರೆ. ಪ್ರೀತಿಯ ಮೇಲೆ ಇರುವ ನಮ್ಮ ದೃಷ್ಟಿಕೋನನೇ ಬದಲು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಅವರು ಪ್ರೀತಿಸ್ತಾರೆ ಒಬ್ರನ್ನೊಬ್ರು. ಎಷ್ಟೋ ರೀತಿಯಲ್ಲಿ ನಾವೆಲ್ಲ ಇನ್ಫ್ಲುಯೆನ್ಸ್ ಆಗೋಗ್ತೀವೇನೋ ಈಗ ಫಾಸ್ಟ್ ಫಾರ್ವರ್ಡ್ ಲೈಫಲ್ಲಿ ಅಂತ. ಬಟ್ ಎಷ್ಟಾದರೂ ಪ್ರೀತಿಯನ್ನು ಹೇಗೆ ಅವರು ಕಾಪಾಡಿಕೊಳ್ತಾರೆ ಅನ್ನೋದನ್ನು ಈ ಮೂವಿಯಲ್ಲಿ ನೋಡ್ಬೋದು. ಸೊ ವೀಕ್ಷಕರೇ, ನಾನು ಆಗಲೇ ಹೇಳಿದಾಗೆ ಮೂವಿಯಲ್ಲಿ ನಾನು ಹತ್ತಿದ್ದೀನಿ. ಬಟ್ ಲಾಸ್ಟಿಗೆ ನಾನು ಕಿರಣಿಗೆ ಬೇರಿದೆ ಆ ಎಂಡ್ ಆಗೋಷ್ಟೊತ್ತಿಗೆ. ಬಟ್ ಈಗ ಮನಸ್ಸಿಗೆ ತುಂಬ ಖುಷಿ ಇದೆ. ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಅಲ್ಲ ಇದು. ಅದೇ ರೀತಿ ಯಾವುದೇ ರೀತಿಯ ಬಯಾಸ್ ಇಲ್ಲ. ರಕ್ಷಿತ್ ಶೆಟ್ಟಿಯವರು ನಮ್ಮೂರವರೇ, ಬಟ್ ಆ ರೀತಿಯೂ ಬಯಾಸ್ ಇಲ್ಲದೆ ಮಾಡಿರೋ ರಿವ್ಯೂ ಇದು. ದಯವಿಟ್ಟು ನೋಡಿ, ನೀವು ನೋಡಿ ಹೇಳಿ ರಿವ್ಯೂಸ್ ಹೇಗಿತ್ತು ಅಂತ. ಬಟ್ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ ಸಿನಿಮಾ. ನಿಮಗೆ ಇಷ್ಟ ಆಗುತ್ತೋ ಇಲ್ವಾ ಅದು ಬೇರೆ ವಿಷಯ. ಆದರೆ ನಾವು ಕೂಡ ದುಡ್ಡಿಗೆ, ಅದರ ವ್ಯಾಲ್ಯೂಗೆ ಪಕ್ಕಾ ವಸೂಲ್ ಅಂತಿರಲ್ಲ, ಹಾಗೆ ತುಂಬ ತುಂಬ ಚೆನ್ನಾಗಿದೆ ಮೂವಿ. ನಮ್ಮನ್ನು ನಗಿಸುತ್ತೆ, ಅಳಿಸುತ್ತೆ, ಅದಕ್ಕಿಂತ ಜಾಸ್ತಿಯಾಗಿ ಹೇಳೋದಂದರೆ ನಮ್ಮನ್ನು ಕಾಡಿಸುತ್ತೆ. ಧನ್ಯವಾದಗಳು.